ಪತ್ನಿದು ಹರಕೆ ಬಂದಿರುವ 3 ಹೆಣ್ಣು ಮಕ್ಕಳ ತಂದೆಯಾಗಿರುವ ಪಡುಬಿದ್ರೆ ಗ್ರಾಮ ಪಂಚಾಯತ್ ಸದಸ್ಯನಿಂದಾಗಿ ತನ್ನ ಸಂಸಾರವನ್ನ ಕಳೆದುಕೊಂಡ ಯುವಕನೋರ್ವ ತನ್ನ ನೋವನ್ನ ಉಡುಪಿ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳ ಮುಂದೆ ತೋಡಿಕೊಂಡಿದ್ದಾರೆ. ಪಡುಬಿದ್ರೆಯ ದೀನ್ ಸ್ಪಿನ್ ನಿವಾಸಿಯಾಗಿರುವ ಮೊಹಮ್ಮದ್ ಇಲಿಯಾಸ್ ನನಗೆ ಝೀನತ್ ಎಂಬಾಕೆಯೊಂದಿಗೆ 2012ರಲ್ಲಿ ಮದುವೆಯಾಗಿತ್ತು. ನಮಗೆ ಓರ್ವ ಪುತ್ರನಿದ್ದಾನೆ. ಚೆನ್ನಾಗಿಯೇ ಇದ್ದ ನಮ್ಮ ಸಂಸಾರಕ್ಕೆ ಈ ಹೆಣ್ಣು ಪಾಕ ಕಲಂದರ್ ಶಾಪಿಯ ಕಣ್ಣು ಬಿದ್ದಿದ್ದು ಪತ್ನಿಯನ್ನ ಪುಸಲಾಯಿಸಿ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದಾನೆ. ನಾವು ಒಪ್ಪದಿದ್ದಾಗ ಠಾಣೆಯ ಮುಂಭಾಗ ಪ್ರತಿಭಟಿಸಿದಾಗ ಅನಿವಾರ್ಯವಾಗಿ ಆಕೆಯನ್ನ ರಿಮಾಂಡ್ ಹೋಮ್ಗೆ ಕಳುಹಿಸಿದ್ದಾರೆ. ಇದೀಗ ಸತ್ಯ ಬಯಲಾಗಿದ್ದು ಶಫಿ ಝೀನತ್ ಸಹಿತ ಪೊಲೀಸರ ಜಂಟಿ ನಾಟಕಕ್ಕೆ ತೆರೆ ಬಿದ್ದಿದೆ. ಕಾರಣ ಝೀನತ್ ನಾಪತ್ತೆಯಾದ ದಿನದಲ್ಲಿ ಶಫಿ ಝೀನತ್ ತೆಗೆದ ಸೆಲ್ಫಿ ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಪತ್ತೆಯಾಗಿದೆ. ಆಕೆ ಶಫಿಯೊಂದಿಗೆ ಹೋಗಿದ್ದಾಳೆ ಎಂಬುದಕ್ಕೆ ಇದೀಗ ದಾಖಲೆ ದೊರಕಿದೆಯಲ್ಲ. ಪಡುಬಿದ್ರಿ ಪೊಲೀಸರು ಮುಂದೇನೋ ಕ್ರಮ ಕೈಗೊಳ್ಳುತ್ತಾರೆ ಎಂದು ನೋಡಬೇಕಾಗಿದ್ದು, ಈ ಬಗ್ಗೆ ಜಿಲ್ಲಾ ಎಸ್ಪಿ ಅವರಿಗೂ ದೂರು ನೀಡುವುದಾಗಿ ಇಲಿಯಾಸ್ ತಿಳಿಸಿದ್ದಾರೆ. ಆವಾಗ ಬಿಟ್ಟದ್ದು ನಮ್ಮದು ಏನು ಇದಿರಲಿಲ್ಲ. ನಾವು 7 ವರ್ಷದ ಲವ್ ಮ್ಯಾರೇಜ್ ಆಗುತ್ತೆ ಕೊಟ್ಟಿದ್ದು. 3.5 ವರ್ಷ ಮದುವೆ ಆಯಿತು. ಒಂದು ಗಂಡು ಮಗುವಿದೆ. ಸಂಸಾರ ಚಂದ್ರದಲ್ಲಿ ಇತ್ತು. ಅದರ ಮಿಡ್ಲಲ್ಲಿ ಶಾಪಿಯನ್ನು ನನ್ನ ಹೆಂಡತಿಯ ಮೊಬೈಲ್ ನಂಬರಿಗೆ ಇದು ಮಾಡಿ ತಗೊಂಡು ಅವರಿಗೆ ಕಾಲ್ ಮಾಡ್ತಾ ಇದ್ದ. ನನಗೆ ಡೌಟ್ ಬಂದು ಅವಳದ್ದು ಡ್ರೈವಿಂಗ್ ಕ್ಲಾಸಿಗೆ ಕಲಿಸ್ತಾ ಇದೆ ಸ್ಕೂಟಿಯಲ್ಲಿ. ಅಲ್ಲಿ ಅವರದ್ದು ಫೋನ್ ವೇಟಿಂಗ್ ಬರ್ತಾ ಇತ್ತು. ನಾನು ಕೇಳ್ತಾ ಇದ್ದೆ ಯಾರೊಂದಿಗೆ ಕೇಳಲಿಕ್ಕೆ ಫ್ರೆಂಡ್ ಅದು ಅವಳು ಕೇಳ್ತಿದ್ದೆ. ಮತ್ತೆ ಡೌಟ್ ನನ್ನ ಮನೆಯಲ್ಲಿ ಚೆಕ್ ಮಾಡಿಕೊಳ್ಳುವಾಗ ಇವನ ಕಲಂದರ್ ಶಾಪಿದ್ದು ನಂಬರ್ ಅದು. ನಾನು ಅವರೊಟ್ಟಿಗೆ ಕೇಳಿದೆ ಅಂತ. ಇಲ್ಲ ನಾನು ಅರ್ಥ ಮಾಡಲ್ಲ, ಪುರೋನ್ ಬುಕ್ ಇತ್ತಲ್ಲ ನನ್ನ ಮನೆಯಲ್ಲಿ, ಅದನ್ನು ಬಿಟ್ಟು ಹಣೆ ಮಾಡಿದ್ರು. ನೀವು ಈ ಥರ ಮಾಡೋದಿಲ್ಲ, ನನಗೆ ಬೇರೆ ಸಿಮ್ ಕೊಡಿ ಅಂತೇಳಿ ಇದು ಮಾಡಿಕೊಟ್ರು. ನನಗೆ ಪುರೋನ್ ಬಗ್ಗೆ ನಮ್ಮ ಜಾರ್ಜಲ್ಲಿ ಪುರೋನ್ ಅದ್ರ ಮೇಲೆ ಯಾವುದಿಲ್ಲ. ಲಾಸ್ಟಿಗೆ ಸಾಪಿಗೆ ಕಾಲ್ ಮಾಡಿದ್ದಾನೆ, ನಮ್ಮ ಊರಿನವನು. ಕಾಲ್ ಮಾಡಿದ್ದಕ್ಕೆ ಅವನು ಉಡುಪಿಯಲ್ಲಿದ್ದೀನಿ ಅಂತ ಹೇಳಿದ್ರು. ನನಗೆ ಮಾತಾಡಲಿಕ್ಕೆ ಬಾಗಿ ಹಾಗೆ ಅವನು ಬಂದ ಅಂತ ಹೇಳ್ಬಿಟ್ಟು ಅವನಿಗೆ ಕೇಳಿದ್ರು, ನನಗೆ ಹೀಗೆ ಏಕೆ ಕಾಲ್ ಮಾಡ್ತಾರೆ. ಅವನು ಹೇಳಿದ ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಇನ್ನು ಕಾಲ್ ಮಾಡೋದಿಲ್ಲ. ಅವನು ಸಹ ಪುರೋನ ನಾನೇ ಕೇಳಿದ. ಇನ್ನು ಅವನ ತಂಗಿ 6ನೇ ತಾರೀಕು ದಿವಸ ಅವರಿಬ್ಬರು ಸೆಲ್ಫಿಯಲ್ಲಿ ಅವರ ಮೊಬೈಲಿಂದ ಕ್ಯಾಚ್ ಆದಂಥ ಫೋಟೋ ಇತ್ತು. ಅದೇ ಟೈಮಿಂಗ್, ಅದೇ ಡೇಟ್. ಹಾಗಾದರೆ ನಮಗೆ ಸುಳ್ಳು ಹೇಳಿದ್ರಲ್ಲ. ಕೊಯಮತ್ತೂರು ಕಡೆ ಗದಗ. ಇವನು ಒಂದು ಚುನಾವಣೆಯಲ್ಲಿ ವಿನ್ ಆಗಿದ್ದಾನೆ. ಕಾಂಗ್ರೆಸ್ ಒಂದು ಚುನಾವಣೆಯಲ್ಲಿ ವಿನ್ ಆದವನು. ಇವನು ಪಂಚಾಯತ್ ಸದಸ್ಯ. ಇವನೇ ಈ ಥರ ಮಾಡಿದ್ರೆ ಆದರೆ ಊರವರಿಗೆ ಇವನು ಯಾವ ಥರ ನ್ಯಾಯ ಕೊಡ್ತಾರೆ? ಆ ದಿವಸದ ಫೋಟೋ ನೋಡಿ. ಇದನ್ನು ನಾವು SIಗೆ ತೋರಿಸುವಂತ ಹೋಗಿದ್ವಿ ನಾವು. ಯಾಕೆಂದರೆ ಬೇಡ, ಅಲ್ಲಿ ಹೋದರೆ 10 ಅದನ್ನ ಅವರು ಇನ್ನೊಂದು ಮತ್ತೊಂದು ಅದೊಂದನ್ನು ಕಥೆ ಹೇಳ್ತಾ ಇರ್ತಾರೆ ನಮಗೆ. SI ಅವರು ನಮಗೆ ಕರೆಕ್ಟ್ ನ್ಯಾಯ ಕೊಡ್ತಾ ಇಲ್ಲ. ಪಡುಬಿದ್ರಿ SI ಅಶೋಕ್ ಕುಮಾರ್ ಅವರು. ಆದರೆ ಇದನ್ನು ತೋರಿಸಿದ ಕೂಡಲೇ ಪುನಃ ಅಲ್ಲಿ ಇನ್ಫಾರ್ಮೇಶನ್ ಹೋಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಪ್ರೆಸ್ ಮೀಟ್ ಇಡಲಿ ಆಗೋದು ಆಗ್ತದೆ ಇದರಲ್ಲಿ. ಯಾಕೆಂದರೆ ನಾವು ಕಮಿಷನರ್ ಬಗ್ಗೆ ಮತ್ತು SP ಅವರ ಬಗ್ಗೆ ತುಂಬ ನಮಗೆ ನಂಬಿಕೆ ಉಂಟು. SPಯಲ್ಲಿ ನಾವು ಇದರ ಒಂದು ಕಾಪಿ ಕೊಟ್ಟಿದ್ದೇವೆ. ನಾವು ಅವರು ನ್ಯಾಯ ದೊರಕಿಸಿಕೊಡ್ತಾ ಇದ್ದಾರೆ ನಮ್ಮ ಭರವಸೆಯಿಂದ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಇಲಿಯಾಸ್ ಸಹೋದರಿ ಝೀನತ್ ಕೂಡ ತನ್ನ ತಮ್ಮನ ಸಂಸಾರದ ಮೇಲೆ ಸವಾರಿ ಮಾಡಿದ ಶಫಿಯ ವಿರುದ್ಧ ಕಿಡಿಕಾರಿದ್ದಾರೆ.